ಕಾಮುಕ ಹೆಂಗಸರ ಲಕ್ಷಣಗಳು. 1. ಕಾಮುಕ ಹೆಂಗಸರು ಅತಿಯಾಗಿ ಮೇಕಪ್ ಮಾಡಿಕೊಳ್ಳುತ್ತಿರುತ್ತಾರೆ. 2. ಇಂತಹ ಹೆಂಗಸರು ಯಾವಾಗಲೂ ಕಾಮದ ದೃಷ್ಟಿಯಿಂದ ಗಂಡಸರನ್ನು ನೋಡುತ್ತಿರುತ್ತಾರೆ. 3. ಇಂತಹ ಹೆಂಗಸರು ಯಾವಾಗಲೂ ಫೋನ್ನಲ್ಲಿಯೇ ಬ್ಯುಸಿಯಾಗಿರುತ್ತಾರೆ. 4. ಮದುವೆಯಾದ ನಂತರವೂ ಕೂಡ ಇಂತಹ ಹೆಂಗಸರು ಪರಪುರುಷರನ್ನ ಕಾಮದ ದೃಷ್ಟಿಯಲ್ಲಿ ನೋಡುತ್ತಾರೆ. 5. ಇಂತಹ ಹೆಂಗಸರು ಯಾವಾಗಲೂ ಮನೆ ಬಿಟ್ಟು ಊರೂರು ಸುತ್ತುತ್ತಲಿರುತ್ತಾರೆ. 6. ಇಂತಹ ಹೆಂಗಸರು ಗಂಡಸರನ್ನ ಕಂಡ್ರೆ ಸಾಕು ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುವುದು, ಮೈಮುಟ್ಟುವುದು ಮಾಡುತ್ತಿರುತ್ತಾರೆ. 7. ಇಂತಹ ಹೆಂಗಸರು ಗಂಡಸರ ಜೊತೆ ಮಾತನಾಡುವಾಗ ವಿಚಿತ್ರವಾಗಿ ಏನೇನೋ ಮಾತನಾಡುತ್ತಿರುತ್ತಾರೆ. 8. ಈ ತರಹದ ಹೆಂಗಸರು ಮೈ ಪೂರ್ತಿ ಬಟ್ಟೆ ಹಾಕಿಕೊಳ್ಳುವುದಿಲ್ಲ, ತಮ್ಮ ದೇಹವನ್ನು ಪ್ರದರ್ಶಿಸುತ್ತಿರುತ್ತಾರೆ. 9. ಈ ತರಹದ ಹೆಂಗಸರು ಯಾವತ್ತೂ ಕೂಡ ತುಟಿ ಕಚ್ಚಿಕೊಳ್ಳುವುದು, ಕಾಮದ ದೃಷ್ಟಿಯಿಂದ ನೋಡುವುದು ಮಾಡುತ್ತಾ ಇರುತ್ತಾರೆ. 10. ಕಾಮುಕ ಹೆಂಗಸರು ಯಾವತ್ತೂ ಕೂಡ ಗಂಡಸರನ್ನ ಅಪ್ಪಿಕೊಳ್ಳುವುದು, ಮುದ್ದಾಡುವುದು ಮಾಡುತ್ತಾ ಇರುತ್ತಾರೆ. 11. ಇಂತಹ ಮಹಿಳೆಯರು ತುಂಡು ತುಂಡಾದ ಬಟ್ಟೆಗಳನ್ನ ತೊಟ್ಟು ದೇಹವನ್ನು ಪ್ರದರ್ಶಿಸುತ್ತಾರೆ. 12. ಇಂತಹ ಮಹಿಳೆಯರು ಯಾವಾಗಲೂ ಕ್ಲಬ್, ಡ್ಯಾನ್ಸ್, ಸಿನಿಮಾ ಅಂತ ಮೋಜು ಮಸ್ತಿಯಲ್ಲಿ ಸುತ್ತಾಡ್ತಿರುತ್ತಾರೆ. ಈ ಮಾಹಿತಿ ನಿಮಗೆ ತಿಳಿಸುವ ಉದ್ದೇಶ ಏನು ಅಂದ್ರೆ, ಇಂತಹ ಹೆಂಗಸರನ್ನು ಯಾವತ್ತೂ ಕೂಡ ಹತ್ತಿರಕ್ಕೂ ಕೂಡ ಸುಳಿಯಲು ಬಿಡಬಾರದು. ಈ ತರಹದ ಕಾಮುಕ ಹೆಂಗಸರು ಗಂಡಸರ ಜೀವನವನ್ನು ಹಾಳು ಮಾಡಿಬಿಡುತ್ತಾರೆ. ಗಂಡಸರು ಇಂತಹ ಮಹಿಳೆಯರ ಸಹವಾಸ ಮಾಡಿ ತಮ್ಮ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಇತರ ಮಾಡದಿರಿ, ಒಳ್ಳೆಯ ಜೀವನವನ್ನು ಆನಂದಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.